2026ನೇ ರಾಶಿಯವರ ಫಲಾಫಲಗಳು. ಈ ಸಲ ಒಳ್ಳೆಯದುಂಟು ಮಕರ ರಾಶಿಯವರಿಗೆ, ವ್ಯವಹಾರದಲ್ಲಿ ಇರ್ಬೋದು, ಆರೋಗ್ಯದಲ್ಲಿ, ಎಲ್ಲದರಲ್ಲಿ. ಏಪ್ರಿಲ್ನ ನಂತರ ಸಾಲಗಳೆಲ್ಲ ಇದ್ದರೆ ಅದನ್ನೆಲ್ಲ ನೀವು ಸರಿಪಡಿಸಿಕೊಳ್ತೀರಿ. ವಾಹನಗಳ ಸಮಸ್ಯೆಗಳಿದ್ದರೆ ಅಲ್ಲ ತಗೊಳ್ಬೇಕು ಅಂತಿದ್ದರೆ ಅದೆಲ್ಲ ಸರಿಯಾಗ್ತದೆ. ನೂತನವಾಗಿ ನಮಗೆ ವಾಹನಗಳು ತಗೊಳ್ಳೋದಿದ್ದರೆ ಏಪ್ರಿಲ್ನ ನಂತರ ಯೋಗ ಉಂಟು, ಅವರಿಗೆ ತಗೊಳ್ಳುವಂಥ ಲಕ್ಷಣ ಉಂಟು. ವಿವಾಹ ಆಗದೇ ಇದ್ದವರಿಗೆ ವಿವಾಹಕ್ಕೆ ಹೊರಟ್ರೆ ವಿವಾಹ ಯೋಗ ಉಂಟು. ಆನಂತರ ಮಕ್ಕಳಿಲ್ಲದೇ ಇದ್ದವರಿಗೆ ಸಂತಾನ ಪ್ರಾಪ್ತಿ ಆಗುವಂಥ ಯೋಗಗಳೆಲ್ಲ ಉಂಟು. ಮಕ್ಕಳ ಸಂಬಂಧಿ ಸಮಸ್ಯೆಗಳಿರ್ತದೆ, ಅವರಿಗೆ ಸರಿಯಾದ ಪರಿಹಾರವನ್ನು ದೇವರು ಅನುಗ್ರಹ ಮಾಡಿ ಕೊಡ್ತಾರೆ. ದೂರ ಪ್ರಯಾಣ, ಪ್ರವಾಸಗಳು, ತೀರ್ಥಯಾತ್ರೆ ಎಲ್ಲ ಮಾಡುವಂತಹ ಒಳ್ಳೆಯ ಕ್ಷೇತ್ರಗಳಿಗೆಲ್ಲ ಹೋಗುವಂಥ ಯೋಗಗಳನ್ನು ದೇವರು ಅನುಗ್ರಹ ಮಾಡಿಕೊಡ್ತಾರೆ. ಆಹಾರ ಎಲ್ಲ ತಗೊಳ್ಳುವಾಗ ಜಾಗೃತರಾಗಿರಬೇಕು. ವಿಷ ಪ್ರಯೋಗ ಅಂದರೆ ತಿಂದದ್ದು ವಿಷವಾಗಿ ಪರಿಯಿಸುವುದು, ಇಂಥದ್ದೆಲ್ಲ ಯೋಗ ಉಂಟು. ಅನಾರೋಗ್ಯ ಬರುವಂಥ ಯೋಗ ಉಂಟು. ಇದನ್ನು ಸ್ವಲ್ಪ ನಾವು ಆಹಾರದಲ್ಲಿ ಜಾಗೃತರಾಗಿರಬೇಕಾಗ್ತದೆ. ಕಣ್ಣಿಗೆ ಸಂಬಂಧಪಟ್ಟ ಅನಾರೋಗ್ಯ ಬರುವುದು, ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯ ಬರುವುದು, ಇದೆಲ್ಲ ದೂರ ಮಾಡಿಕೊಳ್ಬೇಕಾಗ್ತದೆ. ಮಾತಿನಲ್ಲಿ ಸ್ವಲ್ಪ ಜಾಗೃತ, ಅಪವಾದಗಳು ಬರುವುದು, ಮಾತಾಡಿದ್ದು ಹೆಚ್ಚಾಗೋದು, ಅಪವಾದಗಳು ಬರುವುದನ್ನೆಲ್ಲ ನಾವು ಮಾತಿನಲ್ಲಿ ಜಾಗ್ರತೆ ವಹಿಸಬೇಕಾಗ್ಬೋದು. ಗುರು ಸಪ್ತಮ, ತೃತೀಯದ ಶನಿ, ಬಂಧುಗಳ ಹತ್ರ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ. ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕಾಗ್ತದೆ. ದೂರವಿದ್ದು ನಾವು ಜೀವನದಲ್ಲಿ ವ್ಯವಹಾರ ಮಾಡುವಾಗ ಅಂತರವನ್ನು ಕಾಯ್ದುಕೊಳ್ಬೇಕಾಗ್ತದೆ. ಕೃಷಿಕರಿಗೆ ಕೃಷಿಯಲ್ಲಿ ಒಳ್ಳೆಯದುಂಟು, ಎಲ್ಲ ವ್ಯವಹಾರಗಳು. ಹೈನುಗಾರಿಕೆ ಮಾಡುವವರಿಗೂ ಹಾಗೆ ಒಳ್ಳೆಯ ಅನುಗ್ರಹ ಉಂಟು. ಟೀ, ಕಾಫಿ ತೋಟದವರಿಗೆಲ್ಲ ಈ ಸಲ ಫಲಪ್ರದ ಉಂಟು, ಒಳ್ಳೆಯದಾಗುವ ಲಕ್ಷಣ ಉಂಟು ಈ ರಾಶಿಯವರಿಗೆ. ನಾವು ಶೇರ್ ಮಾಡಿಕೊಳ್ಳುವುದ ಜೊತೆಗೂಡಿ ವ್ಯವಹಾರ ಮಾಡುವುದರಲ್ಲೆಲ್ಲ ಸ್ವಲ್ಪ ಜಾಗೃತರಾಗಿ ಮುಂದುವರಿಸಬೇಕಾಗ್ತದೆ. ಷೇರು ಬಂಡವಾಳಗಳಿಂದ ನೀವು ಮುಳುಗುವಂಥ ಅಥವಾ ವ್ಯವಹಾರದಲ್ಲಿ ಅಡೆತಡೆ ಬರುವಂಥ ಯೋಗ ಉಂಟು. ಷೇರು ಬಂಡವಾಳವನ್ನು ದೂರ ಮಾಡುವುದು ಒಳ್ಳೆಯದು. ಈ ರಾಶಿಯವರಿಗೆ ಪರಿಹಾರಗಳು ಬೇಕು. ದೇವಿ ಸಂಬಂಧ ಪೂಜೆಗಳು, ದುರ್ಗಾ ಪೂಜೆ ಮಾಡುವುದಾ, ದುರ್ಗೆಯ ದೇವಸ್ಥಾನಕ್ಕೆ ಹೋಗಿ ಬರುವುದಾ, ದೇವಿಗೆ ಸಂಬಂಧಪಟ್ಟ ಹೋಮಗಳನ್ನು ಮಾಡುವುದಾ, ದುರ್ಗಾ ಹೋಮ ಮಾಡುವುದು, ದುರ್ಗಾ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಒಳ್ಳೆ ರೀತಿಯ ಅನುಗ್ರಹ ಉಂಟು. ದೇವಿಯ ಅನುಗ್ರಹ ಆಗ್ತದೆ. ಈ ರಾಶಿಯವರಿಗೆ ಶ್ರೇಯಸ್ಸು ಉಂಟು. ನಕ್ಷತ್ರಗಳು 27 ಉಂಟು. ಇದಕ್ಕೆ ರಾಶಿಗಳು 12 ಇರೋದು. ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆವ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಜೀವನದಲ್ಲಿ ಬರುವಂಥ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.